ಎಸ್, ನಾವೆಲ್ಲ ಕಾಯ್ತಾ ಇದ್ದಂಥ ಉಜಿರೆಯ ಬ್ರಹ್ಮಕಲಶ ಶುರುವಾಗೇ ಬಿಟ್ಟು ಇವತ್ತಿನಿಂದ ಅದ್ಧೂರಿಯ ವಿಜೃಂಭಣೆಯ ಇತಿಹಾಸ ನಿರ್ಮಿಸುವಂತಹ ಬ್ರಹ್ಮಕಲಶೋತ್ಸವ ಇವತ್ತಷ್ಟೇ ಬೆಳಗ್ಗೆ ಬೇಗ ಒಂದು 9 ಗಂಟೆಯಲ್ಲೂ ಕೂಡ ಹೊರ ಕಾಣಿಕೆ ಸಮರ್ಪಣೆ ಕೂಡ ಆಗಿರುವಂಥದ್ದು. ಈಗಾಗಲೇ ಕೂಡ ಉಗ್ರಾಣ ಕೂಡ ತುಂಬಿರುವಂಥದ್ದು. ಇದೀಗ ನಾವಿರುವಂಥ ಜಾಗ ಯಾವುದು ಗೊತ್ತಾ? ಸುರಭಿಯ ಕಾರ್ಯಾಲಯ. ಸುರಭಿ ಅನ್ನೋದ ಕಾರ್ಯಾಲಯ ಕೂಡ ಇಲ್ಲಿ ಒಂದು ನಿರ್ಮಾಣ ಆಗಿರುವಂಥದ್ದು. ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿರುವಂತಹ ಕಾರ್ಯಾಲಯ ಈಗ ನಿಮ್ಮ ಮುಂದೆ ಇದೆ. ಅದರ ಮುಂದಿರುವಂಥ ಆಕರ್ಷಣೆಯ ಒಂದು ಕೇಂದ್ರ ಬಿಂದು ಯಾವುದು ಗೊತ್ತಾ? ಈ ಒಂದು ವಿಜಯರಾಘವ ಪಡ್ಬೆಟ್ನಾಯರ ಒಂದು ಭಾವಚಿತ್ರ ಇರುವಂಥ ಈ ಒಂದು ಸ್ಥಳ ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಬೇರೆ ಬೇರೆ ಒಂದು ಕಲ್ಲುಗಳ ಮೂಲಕ ಒಂದು ಅಲಂಕಾರ ಮಾಡಿರುವಂತಹ ಒಂದು ಆಕೃತಿಯನ್ನು ಇಟ್ಕೊಂಡು ಬೇರೆ ಬೇರೆ ಹೂಗಳ ಫ್ಲವರ್ ಪಾಟನ್ನು ಇಟ್ಟು ಬಹಳ ಅದ್ಭುತವಾದ ಅಲಂಕಾರ ಮಾಡಿಕೊಂಡು ಈ ಒಂದು ಕೇಂದ್ರವನ್ನು ಕೇಂದ್ರ ಬಿಂದುವಾಗಿ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ಉಜಿರೆ ಬ್ರಹ್ಮಕಲಶೋತ್ಸವ 2026 ಸರಳ ಸೌಮ್ಯ ಸ್ವಭಾವದ ಎಲ್ಲರ ಅಭ್ಯುದಯವನ್ನೇ ಬಯಸಿದ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಂದಲೂ ಧಣಿಗಳೆಂದೇ ಕರೆಸಿಕೊಳ್ಳುತ್ತಿದ್ದ ಆದರ್ಶ ವ್ಯಕ್ತಿತ್ವದ ಅನರ್ಘ್ಯ ರತ್ನ ಧರ್ಮ ಭೂಷಣ ಉಜಿರೆಯ ಧಣಿಗಳು ಕೀರ್ತಿಶೇಷ ವಿಜಯರಾಘವ ಪಡ್ಬೆಟ್ನಾಯರು ಅಂತ ಒಂದು ಶೀರ್ಷಿಕೆಯನ್ನು ಹಾಕಿ ಅವರ ಅದ್ಭುತವಾದ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ನಿಜ ಕೂಡ ಅವರೇ ಎದ್ದು ಬಂದಂತೆ ಕಾಣಿಸ್ತಾ ಇದೆ. ಆ ರೀತಿ ಭಾಸವಾಗಿರುವಂಥ ಒಂದು ಭಾವಚಿತ್ರವನ್ನು ಬಹಳ ಅದ್ಭುತವಾಗಿ ಅಲಂಕಾರ ಮಾಡುವ ಮೂಲಕ ಇಲ್ಲಿ ಒಂದು ಇಟ್ಟಿರುವಂಥದ್ದು ಈ ಒಂದು ಕಾರ್ಯಾಲಯದ ಕೇಂದ್ರ ಬಿಂದುವಾಗಿ ಪ್ರತಿಯೊಬ್ಬರ ಕೂಡ ಆಕರ್ಷಣೆಯ ತಾಣವಾಗಿದೆ. ಇದೀಗ ಕಾರ್ಯಾಲಯದ ಸಂಚಾಲಕ ಆಗಿರುವಂತಹ ಸಂಜೀವ್ ಶೆಟ್ಟಿ ಕುಂಟಿನಿದ್ದಾರೆ. ಸರ್ ನಮಸ್ತೆ. ಬಹಳ ಅದ್ಭುತವಾದ ಕಾರ್ಯಾಲಯ, ಒಂದೊಂದು ಕೇಂದ್ರ ಕೂಡ ಬಹಳ ಅದ್ಧೂರಿಯಾಗಿ ಬಹಳ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಕಾರ್ಯಾಲಯದ ವಿಶೇಷತೆ ಏನು, ಏನೆಲ್ಲ ಒಂದು ಮಾಹಿತಿಗಳು, ಏನೆಲ್ಲ ಸೇವೆಗಳು ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು? ಈ ಕಾರ್ಯಾಲಯದಲ್ಲಿ ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಮಾಡೋದು, ಬೇರೆ ಬೇರೆ ನಮ್ಮ ಯಾವೆಲ್ಲ ಡಿಪಾರ್ಟ್ಮೆಂಟ್ ಇದೆ ಅವರೆಲ್ಲ ಅದರ ಮಾಹಿತಿ ಕೊಡುವಂಥದ್ದು, ಮತ್ತು ದೇವರ ದರ್ಶನದಲ್ಲಿ ದೇವರ ಸೇವೆಯಲ್ಲಿ ಯಾವುದೆಲ್ಲ ಉಂಟು ಅದನ್ನೆಲ್ಲ ಮಾಡುವಂಥದ್ದು. ಮತ್ತು ನಮ್ಮದು ಮುಖ್ಯವಾಗಿ ಕಾರ್ಯಾಲಯದಲ್ಲಿ ನಮ್ಮದು ಹಣಕಾಸಿನ ವ್ಯವಸ್ಥೆಯಲ್ಲಿ ಬಂದಂಥ ಭಕ್ತರಿಂದ ರಸೀದಿ ಮಾಡಿಕೊಳ್ಳೋದು, ಅವರಿಗೆ ಪ್ರಸಾದ ನೀಡುವಂಥ ವ್ಯವಸ್ಥೆ ಮಾಡುವುದು ಇತ್ಯಾದಿಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮಿಂದ ಎಷ್ಟು ಸಾಧ್ಯ ಉಂಟಾ ಅದನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸ್ವಾಗತ ಸಮಿತಿ ಇದೆ. ಸ್ವಾಗತ ಸಮಿತಿಯಲ್ಲಿ ಕೂಡ ಬೇರೆ ಬೇರೆ ವಿಧದ ಸಂಚಾಲಕರಿದ್ದಾರೆ, ಸದಸ್ಯರಿದ್ದಾರೆ. ಅವರು ಕೂಡ ಬಂದಂಥ ಅತಿಥಿಗಳನ್ನು ಒಳ್ಳೆ ರೀತಿಯಲ್ಲಿ ಸತ್ಕರಿಸಿ ಅವರಿಗೆ ಏನು ಬೇಕು ಇದರಲ್ಲಿ ಊಟದ ವ್ಯವಸ್ಥೆ ಆಗಲಿ ಬೇರೆ ಒಂದು ಆಗಲಿ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೂಡ ಒಂದು ರೀತಿಯ ಸೇವೆ. ಎಷ್ಟು ಖುಷಿ ಕೊಡ್ತೀವಿ? ಖಂಡಿತವಾಗಿ ನನಗೆ ಭಾಳ ಖುಷಿ ಇದೆ. ನಾನು ಸುಮಾರು ಇಲ್ಲಿ 1 ವರ್ಷದಿಂದ ಇದೇ ರೀತಿ ಕೆಲಸ ಮಾಡ್ತಾ ಇದ್ದೆ. ನಾನಂತ ಹೇಳಿದರೆ ಬ್ರಹ್ಮಕಲಶೋತ್ಸವದ ಇದು ರಾಜಗೋಪುರ ಸಮಿತಿಯ ಕೋಶಾಧಿಕಾರಿ ಆಗಿದ್ದೆ, ಪ್ಲಸ್ ಈಗ ಬ್ರಹ್ಮಕಲಶೋತ್ಸವ ಕೋಶಾಧಿಕಾರಿ ಆಗಿದ್ದೇನೆ. ಕಳೆದ ಶಿಲಾನ್ಯಾಸ ನಂತರ ಇಲ್ಲಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಸುಮಾರು 1 ವರ್ಷ. ಕಳೆದ ಫೆಬ್ರವರಿ 17ಕ್ಕೆ ಶಿಲಾನ್ಯಾಸ ಆಗಿದೆ. ಆವತ್ತಿಂದ ಇವತ್ತಿನದವರೆಗೆ ನನ್ನಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಸಂಚಾಲಕರು ಶರತ್ ಕುಮಾರ್ ಇದ್ದಾರೆ. ಸರ್, ನೋಡಿದ್ವಿ ನಾವು ಬೇರೆ ಬೇರೆ ಇಲ್ಲಿ ಒಂದು ಕೇಂದ್ರಗಳು ಇದೆ. ಮುಖ್ಯವಾಗಿ ಜನಗಳಿಗೆ ಇಲ್ಲಿಂದ ಏನು ನಿಮಗೆ ಮಾಹಿತಿ ಸಿಗುತ್ತೆ ಅಂತ? ಎಲ್ಲ ಬಗೆಯ ಮಾಹಿತಿಗಾಗಿ ವಿಸ್ತಾರವಾದ ಕಾರ್ಯಾಲಯವನ್ನು ಮಾಡಲಾಗಿದೆ. ಈ ಕಾರ್ಯಾಲಯದಲ್ಲಿ ಎಲ್ಲ ನುರಿತ ಬಂಧುಗಳಿದ್ದಾರೆ. ನಾವು ಯಾವಾಗ ರಾಜಗೋಪುರದ ಶಿಲಾನ್ಯಾಸ ಆಯಿತು ಅಲ್ಲಿಂದ ಪಡ್ಬೆಟ್ನಾಯರ ಜೊತೆಗೆ 4800 ಮನೆಗೆ ಭೇಟಿ ಕೊಟ್ಟಿದ್ದೇವೆ. ನಮ್ಮ ಆಲೋಚನೆ ಏನಿತ್ತು ಹೇಳಿದರೆ, ಈ ಗೋಪುರ ಹೇಳಿದರೆ ಊರಿನ ಪುಣ್ಯದ ಕಲಶ ಅದು. ಆ ಕಲಶದ ಪುಣ್ಯವನ್ನು ಕೇವಲ ಪಡ್ಬೆಟ್ನಾಯರ ಮನೆಯವರು ಮಾತ್ರ ಅಲ್ಲ, ಅವರು ಎಷ್ಟು ವಿಸ್ತಾರವಾದ ಮನಸ್ಸಿನವರು ಹೇಳಿದರೆ ಆ ಪುಣ್ಯ ಎಲ್ಲ ಮನೆಯವರಿಗೂ ಸಿಕ್ಕಬೇಕು ಅನ್ನುವಂಥ ಉದಾರವಾದ ಧೋರಣೆಯಲ್ಲಿ ಆ ವಿನಂತಿ ಪತ್ರವನ್ನು ಮನೆಗೆ ಕೊಡಲಿಕ್ಕೆ ಹೋಗಿದ್ದೇವೆ. ಆಗ ಜನಗಳಿಂದ ಸಿಕ್ಕಿದ ರಿಯಾಕ್ಷನ್ನು ಹೇಗೆ ತಿಳಿದರೆ ಈ ಸಂಭ್ರಮಕ್ಕೆ ಅದೇ ಒಂದು ಮುಖ್ಯ ಕಾರಣ. ಅಷ್ಟು ಅವರನ್ನು ದೇವರ ಪ್ರತಿನಿಧಿ ಅನ್ನುವ ಥರ ಮನೆಯಲ್ಲಿ ಮನೆಗಳನ್ನು ಸಾರಿಸಿ ಶೃಂಗಾರಗೊಳಿಸಿ ಅವರಿಗೆ ಆರತಿ ಮಾಡಿ ಅವರು ಬರಮಾಡಿಕೊಂಡಿದ್ದಾರೆ. ನಾವು ಇಲ್ಲಿಯೂ ಕೂಡ ಪಡ್ಬೆಟ್ನಾಯರ ಬಾಯಲ್ಲಿ ಧನ ಸಹಾಯ ಮಾಡಿ ಅಂತೇಳುವ ಮಾತುಗಳು ಬರಲಿಲ್ಲ. ಆದರೆ ಅದರ ಪುಣ್ಯದ ಫಲವೇನೋ ಗೊತ್ತಿಲ್ಲ. ನಮ್ಮ ಎಲ್ಲ ಕಾರ್ಯಾಲಯಕ್ಕೆ ಎಲ್ಲ ಕಡೆಗಳಿಂದ ಕೂಡ ಜನ ಅವರಾಗಿ ನಾವು 1,000 ಕೂಡ ವ್ಯಕ್ತಿ ಅಂತ ಗ್ರಹಿಸಿದರೆ ಆತ 50,000ದಿಂದ 1 ಲಕ್ಷದವರೆಗೆ ಕೊಟ್ಟಂತಹ ಒಂದು ಅತ್ಯಂತ ಸಂಭ್ರಮದ ಮನಸ್ಸಿನ ಭಕ್ತಿಯ ಪ್ರಕ್ರಿಯೆಯಾಗಿ ಬ್ರಹ್ಮಕಲಶ ನಡೀತಾ ಉಂಟು ಅನ್ನುವಂಥದ್ದು. ಎಷ್ಟು ಸಂಭ್ರಮ ಇದೆ ಅಂತಂದರೆ, ಈಗ 2 ದಿನದಲ್ಲಿಯೇ ಇದು ನಾವು ಮಾಡಿದ ಉಗ್ರಾಣಗಳು ಹಸಿರು ಕಾಣಿಕೆ ಎಲ್ಲ ಫುಲ್ಲಾಗಿ ಎಲ್ಲಿ ಇರಿಸುವುದು ಅನ್ನುವಷ್ಟು ಜನ ಉತ್ಸಾಹದಲ್ಲಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಕಾರಣ ಪಡ್ಬೆಟ್ನಾಯರ ಮನೆತನ ಮತ್ತು ಅವರ ಇಲ್ಲಿವರೆಗೆ ಜನರನ್ನು ನಡೆಸ್ಕೊಂಡು ಬಂದ ರೀತಿ ಮತ್ತು ಆ ಜನಾರ್ದನ ಸ್ವಾಮಿಯ ಕೃಪೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬ್ರಹ್ಮಕಲಶೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳು ಈ ಕಾರ್ಯಾಲಯಕ್ಕೆ ಎಂಟ್ರಿ ಕೊಟ್ಟರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.